ಉದ್ಯೋಗಸ್ಥ ಮಹಿಳೆಯರಿಗೆ ತಿಂಗಳಿಗೆ ಒಂದರಂತೆ ವಾರ್ಷಿಕ 12 ವೇತನ ಸಹಿತ ಮೆನ್ಸ್ಟ್ರಲ್ ಲೀವ್ ಘೋಷಣೆ ಮಾಡಿದ ರಾಜ್ಯ ಸರ್ಕಾರ ಈ ಸಂಬಂಧ ಬುಧವಾರ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಸಂಪುಟ ಸಭೆ ಒಪ್ಪಿಗೆ ನೀಡಿದ್ದ ಋತುಚಕ್ರ ರಜೆ ನೀತಿ 2025ರ ಆಧಾರದ ಮೇಲೆ ಸರ್ಕಾರಿ ಆದೇಶ ಹೊರಬಿದ್ದಿದ್ದು, ಕಾರ್ಖಾನೆಗಳ ಕಾಯ್ದೆ, ಅಂಗಡಿ ಮತ್ತು ವಾಣಿಜ್ಯ ಸಂಸ್ಥೆಗಳ ಕಾಯ್ದೆ, ತೋಟ ಕಾರ್ಮಿಕರ ಕಾಯ್ದೆ, ಬೀಡಿ ಮತ್ತು ಸಿಗರ್ ಕಾರ್ಮಿಕರ ಕಾಯ್ದೆ, ಮೋಟಾರು ಸಾರಿಗೆ ಕಾರ್ಮಿಕರ ಕಾಯ್ದೆಗಳಡಿ ನೋಂದಣಿಯಾಗಿರುವ ಎಲ್ಲ ಕೈಗಾರಿಕೆ ಹಾಗೂ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಕಾಯಂ ಗುತ್ತಿಗೆ, ಹೊರಗುತ್ತಿಗೆ ಮಹಿಳಾ ನೌಕರರಿಗೂ ಕೂಡ ಈ ರಜೆ ಅನ್ವಯ ಆಗಲಿಕ್ಕಿದೆ. ಇನ್ನು ಋತುಚಕ್ರ ರಜೆಗೆ ಷರತ್ತುಗಳು ಅನ್ವಯ ಆಗುತ್ತೆ. 18ರಿಂದ 52 ವರ್ಷ ವಯೋಮಿತಿಯಲ್ಲಿನ ಮಹಿಳಾ ನೌಕರರು ಮಾತ್ರ ಈ ರಜೆ ಬಳಸಿಕೊಳ್ಳಲು ಅರ್ಹರು. ಆರೋಗ್ಯ, ಕಾರ್ಯದಕ್ಷತೆ, ಕ್ಷಮತೆ ಹೆಚ್ಚಿಸಿ ಮನೋಸ್ಥೈರ್ಯ ವೃದ್ಧಿಸುವ ಉದ್ದೇಶದಿಂದ ಈ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಋತುಚಕ್ರದ ಸಂದರ್ಭದಲ್ಲಿ ಪ್ರತಿ ಮಾಸಿಕ 1 ದಿನದ ರಜೆಯನ್ನು ಮಂಜೂರು ಮಾಡಬೇಕು. ಆಯಾ ತಿಂಗಳ ರಜೆಯನ್ನು ಆಯಾ ತಿಂಗಳಲ್ಲಿಯೇ ಬಳಸಿಕೊಳ್ಳಬೇಕು. ಮುಂದಿನ ತಿಂಗಳಿಗೆ ವಿಸ್ತರಿಸಲು ಅವಕಾಶ ಇಲ್ಲ. ಋತುಚಕ್ರ ರಜೆಗೆ ಯಾವುದೇ ವೈದ್ಯಕೀಯ ಪ್ರಮಾಣ ಪತ್ರ ಒದಗಿಸುವ ಅವಶ್ಯಕತೆ ಇಲ್ಲ.